ಮಂಗಳೂರಿನ ಅತ್ತಾವರದ ದಿ ಕರಾವಳಿ ಕೋಆಪರೇಟಿವ್ ಸೊಸೈಟಿ ಇದರ 29ನೇ ವಾರ್ಷಿಕ ಮಹಾಸಭೆಯು ಸೊಸೈಟಿ ಅಧ್ಯಕ್ಷರಾದ ಎಎಸ್ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಕರಾವಳಿ ಸೌಧ ಆಡಿಟೋರಿಯಂನಲ್ಲಿ ನಡೆಯಿತು. ಸೊಸೈಟಿ ನಿರ್ದೇಶಕರಾದ ವಿಶ್ವಾಸ್ ಕುಮಾರ್ ದಾಸ್ ಹಾಗೂ ಕೇಶವ ಎಂ ಅವರು ಸೊಸೈಟಿ ಬೆಳವಣಿಗೆಯ ಬಗ್ಗೆ ಮಾಹಿತಿ ನೀಡಿದರು. ಸೊಸೈಟಿಯ 2019-20ನೇ ಸಾಲಿನಲ್ಲಿ 4.39 ಕೋಟಿ ರೂಪಾಯಿ ಲಾಭ ಗಳಿಸಿದೆ. 2019-20ನೇ ಸಾಲಿಗೆ ಶೇಕಡ 20% ಡಿವಿಡೆಂಟ್ ಘೋಷಣೆ ಮಾಡಿದೆ. ಸೊಸೈಟಿಯು ಜಾಮೀನು ಸಾಲ, ಆಭರಣ ಸಾಲ, ಆಸ್ತಿ ಆಧಾರ ಸಾಲ, ವಾಹನ ಸಾಲ, ಜೀವ ವಿಮಾ ಪಾಲಿಸಿ, ರಾಷ್ಟ್ರೀಯ ಉಳಿತಾಯ ಪತ್ರ ಆಧಾರ ಸಾಲ ನೀಡುವ ಯೋಜನೆಗಳೊಂದಿಗೆ ಕಾರ್ಯನಿರ್ವಹಿಸುತ್ತಾ ಇದೆ. ಇನ್ನು ಈ ಸಂದರ್ಭ ಸೊಸೈಟಿಯ ನಿರ್ದೇಶಕರಾದ ದಯಾನಂದ ಬೋಳಾರ್, ಪ್ರಧಾನ ವ್ಯವಸ್ಥಾಪಕರಾದ ಅನಿಲ್ ಕುಮಾರ್ ಎಂ ಗತ ವರ್ಷದ ವರದಿ ಲೆಕ್ಕಪತ್ರವನ್ನು ಮಂಡಿಸಿದರು. ನಮ್ಮ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ 29ನೇ ವಾರ್ಷಿಕ ಮಹಾಸಭೆಯನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ 29 ವರ್ಷಗಳಿಂದ ನಾವು ಬಹಳ ಮುಂದುವರೆದು ಸುಮಾರು 31/3/9ಕ್ಕೆ ದುಡಿಯುವ ಬಂಡವಾಳ 10 ಕೋಟಿ 69 ಲಕ್ಷದಿಂದ 10,75,000 ಹೋಗಿದ್ದೇವೆ. ನಮ್ಮ ಸಂಸ್ಥೆಯಲ್ಲಿ 31/3/2019ಕ್ಕೆ 122 ಕೋಟಿ 25,72,300 ರೂಪಾಯಿ ಶೇರ್ ಕ್ಯಾಪಿಟಲ್ ಇದ್ದು 31/3/20ಕ್ಕೆ 126 ಕೋಟಿ 75,63,184 ರೂಪಾಯಿ ಆಗಿರುತ್ತದೆ. ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ರಮೇಶ್ ಮೆಂಡಂಟಿ ಹಾಗೂ ನಿರ್ದೇಶಕರುಗಳಾದ ಮಾಧವ ಸುವರ್ಣ, ಜ್ಯೋತಿ ಸಂಗಮೇಶ್ವರ, ಸಂಕಪ್ಪ ಕರ್ಕೇರ, ಪ್ರಕಾಶ್ ಬಿ, ತಾರನಾಥ್ ಸುವರ್ಣ, ಕೇಶವ ಎಂ, ಸಂಜೀವ ಎ ಮತ್ತಿತರರು ಉಪಸ್ಥಿತರಿದ್ದರು.